ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿ ನೈತಿಕ ಪೊಲೀಸ್ಗಿರಿ ಮೆರೆದ ಆರೋಪದಲ್ಲಿ ತಂದೆ ಮಗನನ್ನ ಬಂಧಿಸಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ದಕ್ಷಿಣ ಪೊಲೀಸರು ತಂದೆ ಮಗನನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಸ್ಟೀವನ್ ಮೊಂತೇರೋ ಮತ್ತು ಆತನ ಪುತ್ರ ಅವಿಲ್ ಅಂತ ಗುರುತಿಸಲಾಗಿದೆ. ಮಂಗಳೂರು ಹೊರವಲಯದ ಅತ್ತಾವರ ಬಾಬುಗುಡ್ಡೆ ಎಂಬಲ್ಲಿ ಅಪ್ರಾಪ್ತ ವಿದ್ಯಾರ್ಥಿಗಳು ರೈಲ್ವೆ ಹಳಿಯಲ್ಲಿ ಕುಳಿತಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ತಂದೆ ಮಗ ವಿಡಿಯೋ ಅವಾಚ್ಯ ಶಬ್ದಗಳಿಂದ ಬೈದು ವಿಡಿಯೋ ಮಾಡಲಾರಂಭಿಸಿದ್ದಾರೆ. ಪ್ರಶ್ನಿಸಿದ್ದಕ್ಕೆ ಅಪ್ರಾಪ್ತ ವಿದ್ಯಾರ್ಥಿಯ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹಾಕಿ ವೈರಲ್ ಮಾಡಿದ್ದಾರೆ. ಇದರಿಂದ ನೊಂದ ವಿದ್ಯಾರ್ಥಿಗಳು ಆರೋಪಿಗಳ ವಿರುದ್ಧ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ತಂದೆ ಹಾಗೂ ಮಗನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ರಿಕ್ಷಾದಲ್ಲ ಮಗಳತ್ತ ಅಂತು ಮಲ್ಪ ಉಂಟು ಬೈತೆ ಪಾಡುವೇನು ಫೇಸ್ಬುಕ್ ನಿಮ್ಮ ಇಡಲ್ಲ ಇಲ್ಲೋ ನಿನ್ನ ಇಡ ಒಂದು ರೈಲ್ವೆ ಪಾಡುವೆ ಅಂಕಲ್ ಬಾರಿ ಕಿಸ್ತು ಬರತ್ತನು ಇಜ್ಜಂಗಲ ಎತ್ತು ಯಾನ್ ತೂ ಎತ್ತ ಮುಳುಂಡಲ್ಲ ರೆಕಾರ್ಡಿಂಗ್ ಉಂಡು ಬೆಟ್ಟದ ನಡ್ಚಿ ಬಲ ಈ ಬರ್ಪ ಈ ಬಲ ಈ ಬರ್ತಿ ಜನ ತಿನ್ಕೆ ಪಾಡುತ್ತೆ ಮುಲ್ಪ ನೂದೆಟ್ ಪಾಡುವೆ ಈ ಬಲ ಸಾರಿ ಅತ್ತೊಂದು ಆ ಪೊಣ್ಣ ನಿಲ್ಲು ರಿಕ್ಷಾ ಡ್ರೈವರ್ ಪೂತು ಹೋಯ್ಗಿ ಬಾಗಿ ಸೈಕಲ್ ಆಹಾ ಬಾಡ್ಡೆ ವಿಷಯ ಅರೆ ಇಲ್ಲಡೆ ಬೈ ಇಲ್ಲಡೆ ಬಲಮೆ ಸಾರಿ ಈ ಬಲ ಎಲ್ಲ ಎಲ್ಲ ಪೊಣ್ಣ ఇది ఏదర కలుపుంది ఏదర కలుపుంది ఏదర కలుపుంది ఒకటి గీసో తప్పన స్వారం సారీ మన్ పూజ అంకల్ అల్ల ఎత్తు బే క్లాస్ ఎత్తు తప్పన స్వారం అల్ల క్లాస్ ఎత్తు బే